ಉಳ್ಳಾಲಬೈಲ್ ಸಿಂಧು ಸಾಗರ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ದೇಳಕಟ್ಟೆ ರೋಟರಿ ಕ್ಲಬ್ ಉಳ್ಳಾಲಬೈಲ್ ರೋಟರಿ ಸಮುದಾಯ ದಳ ಬೊಕ್ಕ ಕರ್ನಾಟಕ ರಾಜ್ಯ ಟೈಲರ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಉಳ್ಳಾಲವಲಯ ಎನ್ಪೋಯ ಆಯುರ್ವೇದ ವೈದ್ಯಕೀಯ ಕಾಲೇಜ್ ಆಸ್ಪತ್ರೆದ ನಿರಳು ಉಚಿತ ಮಾಮಲ್ಲ ಆರೋಗ್ಯ ತಪಾಸಣಾ ಶಿಬಿರ ಬೊಕ್ಕ ಆಯುಷ್ಮಾನ್ ಕಾರ್ಡ್ ನೋಂದಾವಣಿ ಶಿಬಿರ ಉಳ್ಳಾಲಬೈಲ್ ವೈದ್ಯನಾಥ ಚಾವಡಿಡು ಐತಾರ ಕಾಂಡಿರ್ದು ಮಧ್ಯಾಹ್ನ ನಡೆದது. ರೋಟರಿ ವಲಯ ಸೇನಾನಿ ರೋಟೇರಿಯನ್ PHF ಚಂದ್ರಶೇಖರ್ ಭಟ್ ತುಡರ್ ಅರ್ಲಾದ ಕಾರ್ಯಕ್ರಮನ ಉದಿಪನ ಮಲ್ದದು. ಜೀವನಡು ನರಮಾನಿ ದುಡ್ಡು ಕೊಡ್ದು ಸಂಪಾದಿಸಾಯರೆ ಆವಂದೇ ಒಪ್ಪುನ ಒಂಜಿ ವಿಷಯ ಪಂಡ ಆರೋಗ್ಯದ ಮಹತ್ವದಾದ ಪನ್ಪಿನವು ಕೋವಿಡ್ ಸಂದರ್ಭಡು ಮಾತ್ರೆಗಳ ಗೊತ್ತಾದದು. ಈ ಬಗೆಟ್ ಹೆಚ್ಚಾದ ಗೇನ ಕೊರಿಯರ ಶುರು ಮಲ್ದದ. ನಿಯಮಿತವಾದ ಆರೋಗ್ಯನ ಪರೀಕ್ಷೆ ಮಲ್ಪನಿರ್ದು ನಮ್ಮ ಆರೋಗ್ಯದ ಬಗೆಟ್ ತೆರೆಯುವನರ ಆಪಣ ಪಂಡು ತೆರಿಪಾಯರು. ಸೇವಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಂದರೆ ಬಹಳ ಸಂತೋಷದ ವಿಷಯ. ಅದರಲ್ಲೂ ಉದ್ಘಾಟನೆಯ ಅವಕಾಶ ಸಿಕ್ಕಿದ್ರೆ ಅದು ಅದರ ಜೊತೆ ಹೆಮ್ಮೆಯ ವಿಷಯವೂ ಹೌದು. ನಮ್ಮ ರೋಟರಿ ಕ್ಲಬ್ ದೇರಳಕಟ್ಟೆ ಇವರು ಈ ಆರೋಗ್ಯ ತಪಾಸಣಾ ಶಿಬಿರವನ್ನು ನಿರಂತರವಾಗಿ ನಡೆಸ್ತಾ ಬರ್ತಾ ಇದ್ದಾರೆ. ಇದನ್ನು ಮೊದಲನೇ ಸಲ ಆರೋಗ್ಯ ತಪಾಸಣಾ ಶಿಬಿರ ನಡೆಸ್ತಾ ಇರೋದು. ಇವತ್ತಿನ ವಿಶೇಷವೆಂದರೆ ಇದರ ಜೊತೆಗೆ ಈ ಮಿತ್ರ ಮಂಡಳಿಗಳು ಸಿಂಧು ಸಾಗರ್ ಫ್ರೆಂಡ್ಸ್ ಹಾಗೆ ರೋಟರಿ ಸಮುದಾಯ ದಳ ಇವರೆಲ್ಲ ಕೈ ಜೋಡಿಸಿರೋದು. ಹೀಗೆ ಕೈ ಜೋಡಿಸಿರೋದ್ರಿಂದ ಕಾರ್ಯಕ್ರಮ ಇನ್ನೂ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಡೀಲಿಕ್ಕೆ ಸಾಧ್ಯವಾಗ್ತದೆ ಅಂತ ನನ್ನ ಅನಿಸಿಕೆ. ಹೇಗಿದ್ದರೂ ಯಾವುದಾದ್ರೊಂದು ಆಸ್ಪತ್ರೆಯವರ ಸಹಕಾರ ನಮಗೆ ಬೇಕೇ ಬೇಕು. ಅದಕ್ಕೋಸ್ಕರ ಇವತ್ತು ಯನಪೋಯ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನವರು ಇವತ್ತು ನಮ್ಮದಿದ್ದಾರೆ. ಅವರಿಗೂ ನಮ್ಮ ರೋಟರಿ ಪರವಾಗಿ ಅಭಿನಂದನೆಗಳು. ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಶ್ರೇಯ ನಮ್ಮ ರೋಟರಿ ಕ್ಲಬ್ ದೇರಳಕಟ್ಟೆಯ ಅಧ್ಯಕ್ಷರಾದ ಶ್ರೀ PD ಶೆಟ್ಟಿ ಇವರಿಗೆ ಹಾಗೂ ಅವರ ಕ್ಲಬ್ಬಿನ ಸದಸ್ಯರಿಗೆ ಸಲ್ಲುತ್ತದೆ. ಅದಕ್ಕಾಗಿ ಅವರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಜೀವನದಲ್ಲಿ ಮನುಷ್ಯ ದುಡ್ಡು ಕೊಟ್ಟು ಸಂಪಾದನೆ ಮಾಡಲಿಕ್ಕೆ ಆಗದೇ ಇರುವಂತಹ ಒಂದು ವಿಷಯ ಅಂದರೆ ಆರೋಗ್ಯದ ಇಂಪಾರ್ಟೆನ್ಸ್ ಏನು ಅಂತೇಳಿ ನಮಗೆ ಡ್ಯೂರಿಂಗ್ ದಿಸ್ ಪ್ಯಾಂಡಮಿಕ್ ಪೀರಿಯಡ್ ಕೊರೋನಾ ಟೈಮ್ನಲ್ಲಿ ಎಲ್ಲರಿಗೂ ಅನುಭವ ಆಗಿದೆ. ಅದರ ಬಗ್ಗೆ ಹೆಚ್ಚು ಗಮನ ಕೊಡಲಿಕ್ಕೂ ಸ್ಟಾರ್ಟ್ ಮಾಡಿದ್ದೇವೆ ನಾವೀಗ. ಆರೋಗ್ಯವನ್ನು ನಮಗೆ ಇವತ್ತು ಸರಿ ಇದ್ದಾಗಿ ಅನಿಸಿದ್ರು ಸಹ ನಿಯಮಿತ ತಪಾಸಣೆ ಮಾಡುವುದರಿಂದ ಅದನ್ನು ಸರಿಯಾದ ಸಮಯಕ್ಕೆ ಅದಕ್ಕೆ ಉಚಿತ ಚಿಕಿತ್ಸೆಯನ್ನು ನೀಡುವುದರ ಮುಖಾಂತರ ಅದನ್ನು ಇನ್ನು ಉಲ್ಬಣಗೊಳ್ಳದಂತೆ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ನನ್ನ ಅನಿಸಿಕೆ. ಆ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ಇದರ ಪ್ರಯೋಜನವನ್ನು ಎಲ್ಲ ಜನರು ಹೆಚ್ಚು ಜನರು ಪಡೆಯುವಂತಾಗಲಿ, ಮುಂದೆಯೂ ಇಂಥ ಕಾರ್ಯಕ್ರಮಗಳನ್ನು ರೋಟರಿ ಕ್ಲಬ್ನವರು ಈ ಮಿತ್ರ ಮಂಡಳಿಗಳ ಜೊತೆ ಸೇರಿ ನಡೆಸುವಂತಾಗಲಿ ಎಂದು ಹಾರೈಸುತ್ತಾ ಇಂದಿನ ಕಾರ್ಯಕ್ರಮ ಶುಭವನ್ನು ಕೋರ್ತಾ ಇದ್ದೇನೆ. ಈ ಹೊರತು ಉಳ್ಳಾಲಬೈಲ್ ಶ್ರೀ ವೈದ್ಯನಾಥ ದೈವಸ್ಥಾನದ ಪ್ರಧಾನ ಅರ್ಚಕರು ಶ್ರೀ ದಾಮೋದರ್ ಪೂಜಾರಿಯರನ್ನು ಮಾನಾದಿಗೆ ಮಲ್ತಿರು. ರಾಜ್ಯ ಅಲೆಮಾರಿ ಬೊಕ್ಕ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ರೊಟೇರಿಯನ್ PHF ರವೀಂದ್ರ ಶೆಟ್ಟಿ ಉಡಿದೊಟ್ಟು ಗುರ್ಕಾರ್ನ ವಹಿಸಿದ ಒವ್ವೆ ಒಂಜಿ ಸಂಘ ಸಂಸ್ಥೆ ಅತ್ತಂಡ ಒಂಜಿ ವ್ಯಕ್ತಿ ಸಾಮಾಜಿಕವಾದ ಬೇಲೆ ಮಲ್ತಿನ ಪಗ ಸಮಾಜ ಅವೆನು ಗುರುತಿಸಾವುಂಡು. ಆ ನಿಟ್ಟಿಡು ಇಡೀ ರೋಟರಿ ಕ್ಲಬ್ ದೇರಳಕಟ್ಟಿನ ಸಮಾಜ ಗುರುತಿಸಾವುಂಡು ಪಂಪಿನಿಕ್ ದಿಂಜ ಖುಷಿ ಆಪುಂಡು. ಈ ಕಾರ್ಯಕ್ರಮಕ್ಕೆ ಕೈ ಜೋಡಿ ಸಾಯಿನ ಮಾತೆರೆಗಳ ದೇವರಿ ಎಡ್ಡೆ ಮಲ್ಪಡ ಬಣದ ಹಾರೈಸಿರು. ರೋಟರಿ ಕ್ಲಬ್ ದೇರಳಕಟ್ಟೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಬೇರೆ ಬೇರೆ ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿರುವಂತಹದ್ದು ಇತಿಹಾಸ. ಇವತ್ತು ಸಿಂಧು ಸಾಗರ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ಉಳ್ಳಾಲಬೈಲ್, ರೋಟರಿ ಕ್ಲಬ್ ದೇರಳಕಟ್ಟೆ ಸಮುದಾಯ ದಳ ಉಳ್ಳಾಲಬೈಲ್, ಕರ್ನಾಟಕ ರಾಜ್ಯ ಟೈಲರ್ಸ್ ಅಸೋಸಿಯೇಷನ್ ಉಳ್ಳಾಲವಲಯ, ಯನಪೋಯ ಆಯುರ್ವೇದ ವೈದ್ಯಕೀಯ ಕಾಲೇಜು ಇದರ ಜಂಟಿ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಸುಂದರವಾದಂಥ ಆರೋಗ್ಯ ಶಿಬಿರ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಈ ಭಾಗದ ಎಲ್ಲ ಜನರ ಸಹಕಾರವನ್ನು ಬಯಸುತ್ತಾ ಬಹಳ ಯಶಸ್ವಿಯಾಗಿ ಯಾವತ್ತೂ ಕೂಡ ರೋಟರಿ ಕ್ಲಬ್ ದೇರಳಕಟ್ಟೆ ಒಂದು ಸಂಘ ಸಂಸ್ಥೆಯಲ್ಲಿ ಸೇರಿತು ಅಂತ ಹೇಳಿದರೆ ಅಲ್ಲಿ ಎಲ್ಲ ಸಾಮಾಜಿಕವಾಗಿ ಅದು ಶೈಕ್ಷಣಿಕವಾಗಿ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಾರ್ಯಗಳನ್ನು ಕೂಡ ನಾವು ಸದಾ ಮಾಡುತ್ತಾ ಬಂದಿರುವಂಥದ್ದು. ರೋಟರಿ ಕ್ಲಬ್ ದೇರಳಕಟ್ಟೆಯ ಜೊತೆಗೆ ಇತರ ಸಂಘ ಸಂಸ್ಥೆಗಳು ಕೂಡ ಇಲ್ಲಿ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾಗಿದೆ. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ರೋಟರಿ ಸಮುದಾಯ ದಳ ಏನು RCC ಇದೆ, ನವೀನ್ ಹೆಗ್ಡೆಯವರ ನಾವೊಂದು ಬಹಳ ಒಂದು ಆ ಭಂಡಾರಿ ಕುಟುಂಬದವರ ಮನೆಯ ಒಂದು ನಾಗಬಣದಲ್ಲಿ ಒಂದು ಆರೋಗ್ಯಪೂರ್ಣವಾದ ಒಂದು ವ್ಯವಸ್ಥೆಯನ್ನು ನಾವು ನಿರ್ಮಿಸಿದ್ದೇವೆ. ಸುಮಾರು 150
ಗಿಡಗಳನ್ನು ಆ ಒಂದು ನಾಗಬಣದಲ್ಲಿ ನಡುವುದರ ಮೂಲಕ ಪರಿಸರದ ಪ್ರೇಮ ಕಾರ್ಯಕ್ರಮಗಳನ್ನು ಕೂಡ ರೋಟರಿ ಕ್ಲಬ್ ದೇರಳಕಟ್ಟೆ ಮಾಡ್ತಾ ಬಂದಿದೆ. ಪ್ರತಿ ವರ್ಷ ಈ ರೀತಿಯಾದ ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ. ಒಟ್ಟಿನಲ್ಲಿ ಸಮಾಜದಲ್ಲಿ ನಾನು ಯಾವತ್ತೂ ಹೇಳಲಿಕ್ಕಿದೆ, ಯಾವುದೇ ಒಂದು ಸಂಘ ಅಥವಾ ಸಂಸ್ಥೆ ಅಥವಾ ಒಂದು ವ್ಯಕ್ತಿ ಸಾಮಾಜಿಕವಾಗಿ ಕೆಲಸವನ್ನು ಮಾಡಿದಾಗ ಸಮಾಜ ಅದನ್ನು ಗುರುತಿಸ್ತದೆ. ಆ ನಿಟ್ಟಿನಲ್ಲಿ ಇವತ್ತು ರೋಟರಿ ಕ್ಲಬ್ ದೇರಳಕಟ್ಟೆಯನ್ನು ಸಮಾಜ ಗುರುತಿಸ್ತದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷವಾಗ್ತದೆ. ಒಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಕೈ ಜೋಡಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಊರಿನಲ್ಲಿರತಕ್ಕಂಥ ನಮ್ಮ ಕಾರಣಿಕದ ದೇವರು ಒಳ್ಳೆಯ ಒಂದು ಆಯುರ್ವೇದ ಸಂಪತ್ತನ್ನು ಕರುಣಿಸಲಿ. ಮುಂದಿನ ದಿನಗಳಲ್ಲೂ ಕೂಡ ನಮ್ಮೆಲ್ಲರಿಂದ ಸಾಮಾಜಿಕವಾದ ಕೆಲಸವನ್ನ ಮಾಡಲಿಕ್ಕೆ ಶ್ರೀ ದೇವರ ಅನುಗ್ರಹವನ್ನು ಮಾಡಲಿ. ರೋಟರಿ ಕ್ಲಬ್ ದೇರಳಕಟ್ಟೆ ಬಹಳಷ್ಟು ಕಳೆದ 10, 13, 14 ವರ್ಷಗಳಲ್ಲಿ ದೇರಳಕಟ್ಟೆಯಲ್ಲಿ ಗೊತ್ತಿದೆ, ರೋಟರಿ, ಲಯನ್ಸ್, JCS ಇದೆಲ್ಲ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಗಳು. 1906ರಲ್ಲಿ 4 ಜನರಲ್ಲಿ ಪ್ರಾರಂಭವಾದಂತ ಈ ಒಂದು ರೋಟರಿ ಇಂಟರ್ನ್ಯಾಷನಲ್ ಇವತ್ತು ಲಕ್ಷ ಗಟ್ಟಲೆ ಸದಸ್ಯರನ್ನ ಹೊಂದಿ ಒಳ್ಳೆಯ ಸಾಮಾಜಿಕ ಕಾರ್ಯಗಳನ್ನು ಮಾಡೋದ್ರಲ್ಲೂ ಕೂಡ ಪೋಲಿಯೋ ಲಸಿಕೆಯನ್ನ ಕೊಡುವುದರ ಮೂಲಕ ಪೋಲಿಯೋವನ್ನ ನಿವಾರಣೆ ಮಾಡುವಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದಂತಹ ಸೇವಾ ಸಂಸ್ಥೆ ಇದ್ರದ್ದು ರೋಟರಿ ಇಂಟರ್ನ್ಯಾಷನಲ್. ಇಂತಹ ಸಂಸ್ಥೆ ಅಡಿಯಲ್ಲಿ ಕೈ ಜೋಡಿಸಿದಂತಹ ಎಲ್ಲ ಸಂಘ ಸಂಸ್ಥೆಗಳಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮೆಲ್ಲ ರೋಟರಿಯ ಸದಸ್ಯರಿಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಾ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಈ ಭಾಗದಲ್ಲಿ ಪ್ರಥಮವಾಗಿ ಈ ಉಳ್ಳಾಲ ಬೈಲ್ನ ಈ ಒಂದು ಎಲ್ಲ ಬಹಳಷ್ಟು ಕಾರ್ಯಕ್ರಮಗಳು ಈ ಜಾಗದಲ್ಲಿ ನಡೆಯುವಂತದನ್ನು ನಾವು ಕಾಣ್ತೀವಿ. ಅದರಲ್ಲೂ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಜೊತೆಗೆ ಆಯುಷ್ಮಾನ್ ಕಾರ್ಡ್ ನೋಂದಣಿಯ ಈ ಒಂದು ಕೆಲಸ ನಿರ್ವಿಘ್ನವಾಗಿ ಸಂಜೆವರೆಗೆ ನಡೆಯಲಿ. ಫಲಾನುಭವಿಗಳು ಇನ್ನು ತಾನೇ ಬರಲಿಕ್ಕೆ ಪ್ರಾರಂಭ ಆಗ್ತಿದೆ. ಎಲ್ಲರೂ ಕೂಡ ಇದರ ಸದುಪಯೋಗ ಪಡೆಯುವಂತಾಗಲಿ ಅಂತ ಶ್ರೀ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಕಾರ್ಯಕ್ರಮವನ್ನು ಆಯೋಜಿಸಿದವರಿಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಏನಪೋಯ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಆಸ್ಪತ್ರೆದ ಪ್ರಾಂಶುಪಾಲರು ಡಾಕ್ಟರ್ ಗುರುರಾಜ್ ಎಚ್, ಮುಲ್ಕಿ ವಿಜಯ ಕಾಲೇಜ್ದ ಪ್ರೊಫೆಸರ್ ವಿಜಯಕುಮಾರಿ, ಶ್ರೀ ಸಂತೋಷ್ ಪಾಯಸ್ ಉಳ್ಳಾಲಬೈಲ್ ಶ್ರೀ ವೈದ್ಯನಾಥ ದೈವಸ್ಥಾನದ ಉಪಾಧ್ಯಕ್ಷರು ಶ್ರೀ ರವಿ ಸುವರ್ಣ, KSTA ಉಳ್ಳಾಲ ವಲಯ ಕಾರ್ಯದರ್ಶಿ ಶ್ರೀಮತಿ ಸೌಮ್ಯ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮಲ್ಲಬಿನಿರಾದ ಪಾಲ್ಪಡೆದಿದ್ದರು. ತಮಗೆಲ್ಲರಿಗೂ ತಿಳಿದ ಹಾಗೆ ಸಿಂಧು ಸಾಗರ್ ಫ್ರೆಂಡ್ಸ್ ಉಳ್ಳಾಲ್ ಬೈಲು, ರೋಟರಿ ಕ್ಲಬ್ ದೇರಳಕಟ್ಟೆ ಹಾಗೂ ರೋಟರಿ ಸಮುದಾಯ ದಳ ಉಳ್ಳಾಲ ಬೈಲು ಹಾಗೂ ಕರ್ನಾಟಕ ರಾಜ್ಯ ಟೈಲರ್ ಅಸೋಸಿಯೇಷನ್ ಉಳ್ಳಾಲ ವಲಯ ಹಾಗೂ ಎಣಪ್ಪಯ್ಯ ಆಯುರ್ವೇದಿಕ್ ವೈದ್ಯಕಾಲ ಹಾಲ್ ಡಾಕ್ಟರ್ ಸ್ಟೀಮ್ ಇವರೆಲ್ಲರ ಜಂಟಿ ಆಶ್ರಯದಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಆಯುಷ್ಮಾನ್ ಕಾರ್ಡ್ ನೋಂದಣಿ ಶಿಬಿರವನ್ನು ಆಯೋಜಿಸಿದ್ದು ನಮಗೆಲ್ಲರಿಗೂ ಬಹಳ ಸಂತೋಷ. പക്ഷെ 8 ತಿಂಗಳು ಇರ್ಬೋದು, 8 ತಿಂಗಳ ಹಿಂದೆ ನಮ್ಮಲ್ಲಿ ನಾಗಬನ ಇದೆ, ಅಲ್ಲಿ ಇವರೆಲ್ಲ ಮೆಡಿಸಿನಲ್ ಪ್ಲಾಂಟ್ಸ್ ಗಿಡ ನೆಟ್ಟರು. ನಮಗೆಲ್ಲ ಭಾರಿ ಖುಷಿ ಆಯಿತು. ಆದರೆ ಒಂದು ಗಿಡ ನೆಟ್ಟು ಹೋಗ್ತಾರೆ, ಅದು ಗಿಡ ನೆಟ್ಟದ ಉಳಿಸಿಕೊಳ್ಳುವುದು ಒಂದು ಕ್ವಶನ್ ಮಾರ್ಕೇ ಆಗಿತ್ತು. ಯಾಕಂದ್ರೆ ನಮ್ಮ ಕಾಲೇಜಲ್ಲಿ ಎಲ್ಲರೂ ಬಂದು ಗಿಡ ನೆಟ್ಟು ಹೋಗೋದು, ದೊಡ್ಡ ಗ್ರೌಂಡ್ ಉಂಟು. ಮರುದಿನದಕ್ಕೆ ಮಕ್ಕಳೇ ನೀರು ಹಾಕಿ ಅಂತ ಹೇಳಿದ್ರು, ಮೊಮ್ಮಕ್ಕಳು ನೀರು ಹಾಕಿ ಹೋಗುದಿಲ್ಲ, ಅದು ಗಿಡ ಸಾಯ್ತಿತ್ತು. ಆದ್ರೆ ಇವರೇನು ಮಾಡಿದ್ದಾರೆ, ಆ ಗಿಡ ನೆಟ್ಟು ಅದನ್ನು ಉಳಿಸಿ ನಮ್ಮೆಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ. ಅದಕ್ಕಾಗಿ ಒಳ್ಳೆ ಒಂದು ಕ್ಲಾಪ್ ಹೊಡೆಯಲೇಬೇಕು ಇವರಿಗೆ. ಗಿಡ ಒಳ್ಳೇದಾಗಿದೆ, ನನಗೆ ನಮ್ಮ ಮನೆಯಿಂದ ನೋಡೋದು ಒಳ್ಳೆ ಕಾಣ್ತದೆ. ಅದಕ್ಕೆ ಡ್ರಿಪ್ ಇರಿಗೇಷನ್ ಮೆಥಡ್ ಎಲ್ಲ ಮಾಡಿದ್ದಾರೆ. ಅದೇ ಸಂಘ ಸಂಸ್ಥೆಗಳು ಇವತ್ತು ನಮ್ಮ ಡಾಕ್ಟರ್ಸ್ ಟೀಮ್ ಎಲ್ಲ ಡಾಕ್ಟರ್ಸ್ ಮುಂದೆ ಇದ್ದಾರೆ, ಅವರ ಜೊತೆಗೂಡಿ ಈ ಶಿಬಿರವನ್ನು ಆಯೋಜಿಸಿದ್ದಾರೆ. ತಮಗೆಲ್ಲರಿಗೂ ತಿಳಿದಾಗೆ ಆ ಕೊರೋನಾ ಪ್ಯಾಂಡಮಿಕ್ ನಮಗೆ 2 ಮೆಸೇಜ್ ಅನ್ನು ಕೊಟ್ಟಿದೆ. ಒಂದು ಯಾವುದಂದ್ರೆ ನಿಮ್ಮ ಪರ್ಸ್ ಹಣದ ಗಳಿಕೆಯನ್ನು ಉಳಿತಾಯ ಮಾಡಿ, ಅಂದ್ರೆ ಪರ್ಸನ್ನು ಗಟ್ಟಿ ಇಟ್ಟುಕೊಳ್ಳಿ ಅಂತೇಳಿ. ಇನ್ನೊಂದು ನಿಮ್ಮ ಆರೋಗ್ಯವನ್ನು ಜಾಗ್ರತೆ ಮಾಡಿ. ಪರ್ಸನ್ನು ಯಾಕೆ ಗಟ್ಟಿ ಇಡಬೇಕಂತ ಹೇಳಿದೆ ಅಂದ್ರೆ, ಯಾವ ಟೈಮಲ್ಲಿ ಯಾವ ವೈರಸ್ ಬರ್ತದೆ, ಯಾವ ಟೈಮಲ್ಲಿ ನಮ್ಮ ದೇಶ ಲಾಕ್ಡೌನ್ ಆಗ್ತದೆ, ಆಗ ನಾವು ಕೆಲಸ ಇಲ್ಲದ ಮನೆಯಲ್ಲಿ ಕೂತಾಗ ನಮ್ಮ ಹೊಟ್ಟೆ ತುಂಬಿಸ್ಲಿಕ್ಕೆ, ನಮ್ಮ ಸಂಸಾರ ಜೊತೆ ರಥ ಬೆಳೆಯಲಿಕ್ಕೆ ಹಣದ ಅಗತ್ಯ ಉಂಟೇ ಉಂಟು. ಹಾಗಾಗಿ ಫಸ್ಟ್ ಟೈಮ್ ನಮ್ಮ ಲೈಫಲ್ಲಿ ಇದು ಎಕ್ಸ್ಪೀರಿಯನ್ಸ್ ಆಗೋದು, ನಾವು ದುಡಿದ ಹಣವನ್ನು ಸ್ವಲ್ಪ ಸೇವ್ ಮಾಡಲೇಬೇಕು. ಇನ್ನೊಂದು ಆರೋಗ್ಯ ಅಂತ ಹೇಳಿದೆ, ಯಾರಿಗೆ ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಉಂಟು, ಡಾಕ್ಟರ್ಸ್ನವರು ಹೇಳಿದಾಗೆ ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಉಂಟು, ಅವರಿಗೆ ಪಕ್ಕ ಈ ವೈರಸ್ ಅಟ್ಯಾಕ್ ಆಗುದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಆರೋಗ್ಯವನ್ನು ಜಾಗ್ರತೆ ಮಾಡಿಕೊಳ್ಳುವುದು ನಮ್ಮ ಕರ್ತವ್ಯ. ಅದು ನಾವೇ ನಮ್ಮ ಆರೋಗ್ಯವನ್ನು ಹೆಲ್ತ್ ಅನ್ನು ಕಾಪಾಡಿಕೊಳ್ಬೇಕು. ಹಾಗಾಗಿ ಮತ್ತೆ ಇನ್ನೊಂದು ಹೇಳ್ತೇನೆ ನಾನು, ಮಳೆ ಬರ್ತದೆ, ಮಳೆ ಬರುವ ಮೊದಲೊಂದು ಸೂಚನೆ ಕೊಡ್ತದೆ, ಹೌದಾ? ಗುಡುಗ ಇನಿ ಬರ್ಸ ಬರ್ಪುಣು ಅಂತ ಹೇಳ್ತೇವೆ ನಾವು, ಗಾಳಿ ಬರ್ಪುಣು ಬರ್ಸ ಬರ್ಪುಣು. ಅದೇ ರೀತಿ ನಮ್ಮ ಆರೋಗ್ಯ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಾಗ ಅದಕ್ಕೊಂದು ಒಂದು ಸೂಚನೆ ಕೊಡ್ತದೆ. ಜ್ವರ ಬರ್ತದೆ, ಮೊದಲು ಶೀತ ಕೆಮ್ಮ ಏನೋ ಆಗ್ತದೆ. ನಾನು ದಯಮಾಡಿ ಎಲ್ಲರ ಹತ್ರ ಹೇಳುದು, ಆ ಸೂಚನೆ ಕೊಟ್ಟ ಕೂಡಲೇ ನಾವು ಡಾಕ್ಟರ್ಸ್ ಹತ್ರ ಹೋಗಬೇಕು. ಹಾಗಾಗಿ ಸಣ್ಣ ಬೇಸ್ ಅಲ್ಲಿ ನಮಗೆ ಅದಕ್ಕೆ ಪರಿಹಾರ ಸಿಗ್ತದೆ. ಕೆಲವರು ಇನ್ನು ಬೊಚ್ಚಿ ಎಲ್ಲೆ ಪೋಯ್ ಅಂತ ಹೇಳಿ 4 ತಿಂಗಳ ನಂತರ ಹೋಗುವಾಗ ಅದಕ್ಕೆ ಬಹುಶಃ ಡಾಕ್ಟರ್ಸಿಗೂ ಅದಕ್ಕೆ ಪರಿಹಾರ ಹುಡುಕ್ಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಈ ಶಿಬಿರವನ್ನು ಇವರು ಆಯೋಜಿಸಿದ್ದಾರೆ. ಈ ಶಿಬಿರದಲ್ಲಿ ಏನಂದ್ರೆ
ನಮಗೆ ಬೇಕಾದ ತಪಾಸಣೆ ಮಾಡ್ತಾರೆ. ಏನಾದರೂ ಒಂದು ಪ್ರಾಬ್ಲಮ್ ಇದ್ರೆ ಖಂಡಿತ ಈ ಡಾಕ್ಟರ್ಸ್ ನಮಗೆ ಹೇಳ್ತಾರೆ. ಅವರ ಮಾಹಿತಿಯನ್ನು ನಾವು ಖಂಡಿತ ಪಡೆದು ಈ ಶಿಬಿರದ ಇವತ್ತಿನ ಫುಲ್ ಡೇ ಅನ್ನು ನಾವೊಂದು ಯಶಸ್ವಿಯಾಗೊಳಿಸಬೇಕಂತ ನಾನು ಎಲ್ಲ ನಮ್ಮ ಬರ್ತಾರೆ ಈಗ ಅವರ ಹತ್ರ ನಾನು ಅದೊಂದೇ ಬೇಡಿಕೊಳ್ತಿದ್ದೇನೆ. ಹಾಗೆ ಕೊರೋನಾ ಪ್ಯಾಂಡಮಿಕ್ ನಂತರ ನೇಬರ್ ಕಾನ್ಸೆಪ್ಟ್ ಎಂಬ ಒಂದು ನೇಬರ್ ಕಾನ್ಸೆಪ್ಟ್ ಈ ಸಂಘ ಸಂಸ್ಥೆಗಳನ್ನು ಗಟ್ಟಿ ಮಾಡಬೇಕಂತ ಹೇಳಲು ಬಯಸ್ತೇನೆ. ನಾವೆಲ್ಲರೂ ನಾನು ಸೇರಿ ಈ ಸಂಘ ಸಂಸ್ಥೆಗಳು ನಮ್ಮಲ್ಲಿ ನಮ್ಮ ಪಕ್ಕದ ಮನೆಯವನ್ನ ನವೀನ್ ಈ ಸಂಘ ಸಂಸ್ಥೆಗಳು ನಾವು ಗಟ್ಟಿ ಮಾಡಿಕೊಳ್ಳಿ ಬಯಸ್ತೇನೆ. ಯಾಕೆಂದ್ರೆ ನಾವು ನಮ್ಮ ಸಂಘ ಸಂಸ್ಥೆಗಳಿಗೆ ಪ್ರೋತ್ಸಾಹ ಗಳಿಸಿ ಅದನ್ನು ಸ್ಟ್ರಾಂಗ್ ಮಾಡಿದರೆ ಕಷ್ಟದ ಸಮಯದಲ್ಲಿ ನಮ್ಮ ಬೆನ್ನೆಲುಬಾಗಿ ನಿಲ್ಲುವುದೇ ನಮ್ಮ ಸಂಘ ಸಂಸ್ಥೆಗಳು. ಮೊನ್ನೆ ಕೊರೋನಾ ಟೈಮಲ್ಲಿ ಈ ಕಿಟ್ಗಳನ್ನೆಲ್ಲ ನಮಗೆ ಕೊಟ್ಟು ಎಷ್ಟೋ ಮಂದಿ ಊಟ ಇಲ್ಲದ್ರೆ ಆಗ ಈ ಹುಡುಗರೆಲ್ಲ ಬಿಸಿಲಲ್ಲಿ ಆ ಕಿಟ್ಗಳನ್ನೆಲ್ಲರಿಗೂ ಸಪ್ಲೈ ಮಾಡುದು. ಹಾಗಾಗಿ ಆ ಸಂಘ ಸಂಸ್ಥೆಗಳು ನಮಗೆ ಕಷ್ಟದ ಸಮಯದಲ್ಲಿ ಖಂಡಿತ ಉಪಕಾರ ಮಾಡ್ತಾರೆ ಅಂತ ಹೇಳಲು ಬಯಸ್ತೇನೆ. ಕೊನೆಯದಾಗಿ ಈ ಕಾರ್ಯಕ್ರಮ ಆಯೋಜಿಸಿದ ನಮ್ಮ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ಡಾಕ್ಟರ್ಸಿಗೂ ನಾನು ಅಭಿವಂದನೆಗಳು ಸಲ್ಲಿಸ್ತೇನೆ. ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸ್ತಾ ಇದ್ದಾರೆ. ನಾವು ಈ ಶಿಬಿರಕ್ಕೆ ಸಂತೋಷದಿಂದ ಒಪ್ಪಿಕೊಂಡಿದ್ದೇವೆ. ಯಾಕೆಂದ್ರೆ ಈಗಾಗಲೇ ಹೇಳಿದಾಗೆ ಆಯುರ್ವೇದವು ಒಂದು ಪ್ರಾಚೀನವಾದ ವೈದ್ಯಶಾಸ್ತ್ರವಾಗಿದ್ದು ಇದರ ಬಗ್ಗೆ ಹೆಚ್ಚು ಮಾಹಿತಿ ಜನರಿಗೆ ಇದ್ದಿರಲಿಲ್ಲ ಅಥವಾ ಕೆಲವೊಂದು ತಪ್ಪು ಮಾಹಿತಿಗಳು ಕೂಡ ಇದ್ವು. ಆದರೆ ಈ ಕೊರೋನಾ ಪ್ಯಾಂಡಮಿಕ್ ಬಂದು ಆಯುರ್ವೇದಕ್ಕೆ ಬಹಳಷ್ಟು ಒಂದು ಮಹತ್ವವನ್ನು ಕೊಟ್ಟಿದೆ. ಈಗ ಎಲ್ಲರೂ ಆರೋಗ್ಯ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಎಲ್ಲರ ಮನೆಯಲ್ಲೂ ಸಾಧಾರಣ ನಾವು ಎಣಿಸ್ಬೋದು. ಈಗ ಆಯುಷ್ ಕಷಾಯ ಇದು ಆಯುಷ್ ಮಿನಿಸ್ಟ್ರಿ ಇದನ್ನು ರೆಕಮೆಂಡ್ ಮಾಡಿ ಸಾಧಾರಣವಾಗಿ ಎಲ್ಲಾ ಮನೆಯವರು ಕೂಡ ದಿನಕ್ಕೊಂದ್ಸರ್ತಿ ಅಥವಾ 2 ಸರ್ತಿ ತಗೊಳ್ತಾ ಇದ್ದಾರೆ. ಅದೇ ತರ ಈ ಚವನಪ್ರಾಶ ಕೂಡ ಅದರ ಬಿಸಿನೆಸ್ ಅಂತೂ ಈಗ ಎಷ್ಟಾಗಿದೆ ಅಂದ್ರೆ ನಮ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರ ಮಹತ್ವ ಈಗ ಗೊತ್ತಾಗಿದೆ. ಅದು ಅಲ್ಲದೆ ಬೇರೆ ದೇಶಗಳನ್ನು ಕಂಪೇರ್ ಮಾಡಿದ್ರೆ ನಮ್ಮ ದೇಶದಲ್ಲಿ ಈ ಕೊರೋನಾ ಪ್ಯಾಂಡಮಿಕ್ ಸಮಯದಲ್ಲಿ ಸಹ ಬಹಳಷ್ಟು ಜನ ಆರೋಗ್ಯವಂತರಾಗಿದ್ದಾರೆ. ಕೊರೋನಾ ಬಂದಿಲ್ಲ, ವ್ಯಾಕ್ಸಿನ್ ತಗೊಳ್ಳದೆ ಸಹ ಆರೋಗ್ಯವಂತರಾಗಿದ್ದಾರೆ. ಇದೆಲ್ಲ ಏನಂದ್ರೆ ಇಲ್ಲಿಯ ನೇಚರ್ ಅಂತ ಹೇಳ್ಬೋದು. ನಮ್ಮ ಭಾರತದ ನೇಚರ್ ನಿಂದ ಹಾಗಾಗಿದೆ. ಅದು ಅಲ್ಲದೆ ನಾವೆಲ್ಲ ಸಂಘೆ ಶಕ್ತಿ ಹೇಳಿದಾಗ ಎಲ್ಲ ಸಂಘ ಸಂಸ್ಥೆಗಳು ಒಟ್ಟು ಸೇರಿ ಏನಾದ್ರೂ ಒಂದು ಕಷ್ಟ ಬಂದಾಗ ಎಲ್ಲರೂ ಒಟ್ಟು ಸೇರ್ತಾರೆ, ಎಲ್ಲಾ ಸಹಾಯವನ್ನು ಮಾಡ್ತಾರೆ. ಅದೇ ರೀತಿ ಇವತ್ತು ಇಲ್ಲಿ ಆಯುಷ್ಮಾನ್ ಕಾರ್ಡ್ ವಿತರಣೆ ಹಾಗೂ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸ್ತಾ ಇದ್ದಾರೆ. ಯನಪೋಯ ಆಯುರ್ವೇದ ವೈದ್ಯಕೀಯ ಕಾಲೇಜು ನರಿಂಗಾಣದಲ್ಲಿ ಕಳೆದ 3 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದೆ. ಇಲ್ಲಿ ಬಹಳಷ್ಟು ಕಡಿಮೆ ಕ್ರಯದಲ್ಲಿ ಅಥವಾ ಕಡಿಮೆ ವೆಚ್ಚದಲ್ಲಿ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಬಹುದು. ಅಥವಾ ಯಾವುದೇ ರೋಗಗಳಿಗೆ ಕೂಡ ಇಲ್ಲಿ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತದೆ. ಅದು ಅಲ್ಲದೆ ಆಯುಷ್ ಕಾರ್ಡ್ ಅಂತ ನಾವೊಂದು ಕಾರ್ಡ್ ಅನ್ನು ಕೂಡ ಅಲ್ಲಿ ಕೊಡುತ್ತೇವೆ. ಅದರಲ್ಲಿ BPL ಮತ್ತೆ APL ಇದ್ದವರಿಗೆ ಬಹಳಷ್ಟು ರಿಯಾಯಿತಿ ದರದಲ್ಲಿ ಚಿಕಿತ್ಸೆಗಳನ್ನು ಎಲ್ಲಾ ವಿಧದ ಚಿಕಿತ್ಸೆಗಳನ್ನು ಕೂಡ ಕೊಡ್ತಾರೆ. ಅದೇ ರೀತಿ ಔಷಧಿಯಲ್ಲಿ ಸಹ 10% ಡಿಸ್ಕೌಂಟ್ ಇರ್ತದೆ. ಹಾಗಾಗಿ ಇಂದಿನ ಈ ಶಿಬಿರದಲ್ಲಿ ಬಂದಂತವರು ಏನಾದ್ರೂ ಕಾಯಿಲೆ ಇದ್ರೆ ನಮ್ಮ ಯನಪೋಯ ಆಯುರ್ವೇದ ಆಸ್ಪತ್ರೆಗೆ ಬಂದಲ್ಲಿ ಅಲ್ಲಿ ಪುನಃ ಉಚಿತವಾಗಿ ಅಥವಾ ರಿಯಾಯಿತಿ ದರದಲ್ಲಿ ಉತ್ತಮವಾದ ಚಿಕಿತ್ಸೆಯನ್ನು ಕೂಡ ನಾವು ಕೊಡ್ತೇವೆ ಅಂತ ನಿಮ್ಮ ರೋಟರಿ ಕ್ಲಬ್ನವರಿಗೆ ಹಾಗೂ ಎಲ್ಲ ಅದರ ಬೇರೆ ಸಂಘ ಸಂಸ್ಥೆಯವರಿಗೆ ನಾನು ಭರವಸೆಯನ್ನು ಕೊಡ್ತೇನೆ. ಇನ್ನು ಮುಂದೆ ಸಹ ಉಳ್ಳಾಳದಲ್ಲಿ ಆಗ್ಲಿ ಅಥವಾ ಎಲ್ಲಿ ಆಗ್ಲಿ ನೀವು ಆರೋಗ್ಯ ಶಿಬಿರವನ್ನು ನಡೆಸುವುದಿದ್ದಲ್ಲಿ ನಮ್ಮ ತಂಡವು ಉಚಿತವಾಗಿ ಬಂದು, ಅದು ಆದಿತ್ಯವಾರ ಇರ್ಬೋದು ಅಥವಾ ಬೇರೆ ಯಾವ ರಜಾ ದಿನಗಳಿರ್ಬೋದು, ಅಂತಹ ದಿನಗಳಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಸಹ ನಾವು ಉಚಿತವಾಗಿ ಚಿಕಿತ್ಸೆಯನ್ನು ಕೊಡಲಿಕ್ಕೆ ನಮ್ಮ ಯನಪೋಯ ಆಯುರ್ವೇದ ವೈದ್ಯಕೀಯ ಕಾಲೇಜಿನ ತಂಡವು ಯಾವಾಗಲೂ ತಯಾರಾಗಿ ಇರುತ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹೆಚ್ಚು ಮಾತನಾಡದೆ ಈಗ ನಮ್ಮ ಶಿಬಿರ ಶುರುವಾಗಬೇಕು. ಬಹಳಷ್ಟು ಶಿಬಿರಾರ್ಥಿಗಳು ಇಲ್ಲಿ ಬಂದು ಅದರ ಪ್ರಯೋಜನವನ್ನು ಪಡೆದುಕೊಳ್ಬೇಕು ಅಂತ ಹೇಳ್ತಾ ಸಿಂಧು ಸಾಗರ್ ಫ್ರೆಂಡ್ಸ್ ಅಧ್ಯಕ್ಷರು ತುಕಾರಾಂ, ಉಳ್ಳಾಲಬೈಲ್ ರೋಟರಿ ಸಮುದಾಯ ದಳದ ಅಧ್ಯಕ್ಷರು ಶ್ರೀ ನವೀನ್ ಭಂಡಾರಿ ಕಾರ್ಯಕ್ರಮದ ಮುತಾಲಿಕಿಡಿದ್ದಾರೆ. ಸಿಂಧು ಸಾಗರ್ ಫ್ರೆಂಡ್ಸ್ ದ ಗೌರವ ಸಲಹೆಗಾರರು ಶ್ರೀ ಸುದೇಶ್ ಕುಮಾರ್ ಸಭೆ ನಿಂತ್ಕೊಂಡು ಸಭೆಸ್ದಾರಿಕೆ ಮಲ್ತೇರು. ದೇಳಕಟ್ಟೆ ರೋಟರಿ ಕ್ಲಬ್ ದ ಅಧ್ಯಕ್ಷರು ರೋಟೇರಿಯನ್ PD ಶೆಟ್ಟಿ ಪ್ರಸ್ತಾವನದ ಪಾತ್ರ ಪಂಡೇರು. ನನ್ನ ಅಧ್ಯಕ್ಷೀಯ ಅವಧಿಯಲ್ಲಿ ಶಾರದಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನವರನ್ನ ಕರೆದುಕೊಂಡು ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ನಾವು ಉಚಿತ ವೈದ್ಯಕೀಯ ಶಿಬಿರವನ್ನ ಮಾಡಿದ್ದೇವೆ. ಪ್ರತಿ ತಿಂಗಳಲ್ಲಿ ಕೂಡ ನಮ್ಮದು ಇಂತಹ ಒಂದು ಸಮಾಜಮುಖಿಯಾದಂತಹ ಆರೋಗ್ಯ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ.
ನನಗೆ ಅನಿಸಿದ್ದು ಉಳ್ಳಾಳದ ಪ್ರದೇಶದಲ್ಲಿ ಕೂಡ ಇಂಥ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಬಹಳ ಸಮಯದಿಂದ ನಾನು ಹೇಳ್ತಾ ಇದ್ದೇನೆ. ಅದಕ್ಕೆ ಅವರು ಸ್ಪಂದಿಸಿ ಈ ಒಂದು ಕಾರ್ಯಕ್ರಮವನ್ನ ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ಇಲ್ಲಿ ಆಯೋಜಿಸಿದ್ದಾರೆ. ಅವರಿಗೆ ನಾನು ನನ್ನ ಮನದಾಳದ ಒಂದು ಕೃತಜ್ಞತೆಯನ್ನ ಈ ಸಂದರ್ಭದಲ್ಲಿ ಅರ್ಪಿಸುತ್ತೇನೆ. ಮುಂದೆ ಕೂಡ ಸಂಘ ಸಂಸ್ಥೆಗಳು ಬೆಳಿಬೇಕಾದ್ರೆ ಇಂತಹ ನಾವು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಂಘ ಸಂಸ್ಥೆಯಲ್ಲಿ ತೊಡಗಿಸಿಕೊಂಡವರು. ಏನಾದ್ರೂ ನಮ್ಮಿಂದ ಆಗುವಂತ ನಮ್ಗೆ ಮನಸ್ಸು ಇರ್ತದೆ, ಆದ್ರೆ ಈಗ ಮೆಡಿಕಲ್ ಕಾಲೇಜಿನವ್ರು ನೋಡಿ, ಅವ್ರಿಗೆ ಏನು ಬೇಕು, ಸಂತ್ರಸ್ತರು ಅಂದ್ರೆ ಯಾರು ರೋಗಿಗಳಿದ್ದಾರೆ ಅವರ ಮನೆಗೆ ಹೋಗಿ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗುದಿಲ್ಲ. ಅವರನ್ನು ಒಂದು ಕಡೆಗೆ ಕರೆದುಕೊಂಡು ಬಂದು ಈ ರೀತಿಯ ಒಂದು ಸೌಲಭ್ಯವನ್ನು ದೊರಕಿಸುವಂತ ಕಾರ್ಯಕ್ಕೆ ನಾವು ಒಂದು ಮಧ್ಯವರ್ತಿಗಳಾಗಿ ಅದನ್ನು ಕೆಲಸವನ್ನು ಮಾಡಬೇಕಾಗುತ್ತದೆ. ಕಳೆದ 2 ವಾರಗಳಿಂದ ನಮ್ಮ ಸಿಂಧು ಸಾಗರ್ ಹಾಗೂ ಟೈಲರ್ಸ್ ಅಸೋಸಿಯೇಷನ್ ಅವರು ಸುಮಾರು ಮನೆ ಮನೆಗೆ ಭೇಟಿಗಿಟ್ಟು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರದ ಬೊಕ್ಕ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಬೊಕ್ಕ ಆಯುಷ್ಮಾನ್ ಕಾರ್ಡ್ ನೋಂದಾವಣಿ ಶಿಬಿರ ನಡತಲದು.